ಎಲ್ಲಾ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಈ ಜಗತ್ತು ವಿಜ್ಞಾನಕ್ಕೆ ಸವಾಲೆಸೆಯುವಂತಹ ಹಲವಾರು ವಿಸ್ಮಯಕಾರಿ ರಹಸ್ಯಗಳನ್ನು ತನ್ನಲ್ಲಿ ಅಡಗಿಸಿಟ್ಟುಕೊಂಡಿದೆ. ಅಂತಹ ವಿಸ್ಮಯಕಾರಿ ರಹಸ್ಯಗಳಲ್ಲೊಂದಾದ ಬಿಸಿ ನೀರಿನ ನದಿಯ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಸುಮಾರು 9 ದೇಶಗಳನ್ನು ಆವರಿಸಿಕೊಂಡಿರುವಂತಹ ಅಮೆಜಾನ್ ಕಾಡಿನೊಳಗೆ ಹರಿಯುವ ಪೆರು ಎನ್ನುವ ಪುಟ್ಟ ದೇಶದಲ್ಲಿದೆ ಈ ಬಿಸಿ ನೀರಿನ ನದಿ. ಇದರ ಉಷ್ಣತೆ ಕೆಲವು ಬಾರಿ ಸುಮಾರು 85 ಡಿಗ್ರಿ ಸೆಲ್ಸಿಯಸ್ ನಿಂದ 100 ಡಿಗ್ರಿ ಸೆಲ್ಸಿಯಸ್ ವರೆಗೂ ಇರುತ್ತದೆಯಂತೆ. ಈ ನದಿ ಅದೆಷ್ಟು ಬಿಸಿಯಾಗಿರುತ್ತದೆ ಎಂದರೆ ಕೆಲವೊಂದು ಬಾರಿ ಆಕಸ್ಮಿಕವಾಗಿ ಜಾರಿ ಬೀಳುವ ಪ್ರಾಣಿಗಳು ತಕ್ಷಣವೇ ಬೆಂದು ಹೋಗುತ್ತದೆಯಂತೆ. ಜುಳು ಜುಳು ಎಂದು ಹರಿಯುವ ಈ ನದಿ ಕೊತಕೊತನೆ ಕೊದಿಯುತ್ತಿರುತ್ತದೆಯಂತೆ. ಅಲ್ಲಿನ ಸ್ಥಳೀಯರ ಪ್ರಕಾರ ಈ ಪ್ರದೇಶದಲ್ಲಿ ಒಂದು ಅಗೋಚರ ಶಕ್ತಿ ಇದೆಯಂತೆ. ಆ ಶಕ್ತಿಯ ತಾಪಕ್ಕೆ ನೀರು ಕುದಿಯುತ್ತದೆ ಎಂದು ಸ್ಥಳೀಯರು ನಂಬುತ್ತಾರೆ. ಕೆಲವು ವಿಜ್ಞಾನಿಗಳ ಪ್ರಕಾರ ಜ್ವಾಲಾಮುಖಿ ಸಿಡಿಯುವುದರಿಂದ ನೀರು ಬಿಸಿಯಾಗುತ್ತದೆ ಎನ್ನುತ್ತಾರೆ. ಆದರೆ ಜ್ವಾಲಾಮುಖಿ ಸಿಡಿಯುವ ಪ್ರದೇಶ ನದಿಯಿಂದ ಸುಮಾರು 650 ಕಿಲೋಮೀಟರ್ ದೂರದಲ್ಲಿರುವುದರಿಂದ ಇದು ಅಸಾಧ್ಯ ಎನ್ನುತ್ತಾರೆ. ಇನ್ನು ಕೆಲ ವಿಜ್ಞಾನಿಗಳ ಪ್ರಕಾರ ಆ ನದಿ ಎಲ್ಲೋ ಒಂದು ಕಡೆ ಭೂಮಿಯ ಬಿರುಕುಗಳ ಮೂಲಕ ಭೂಮಿಯ ಒಳ ಪ್ರವೇಶಿಸಿ ಹೊರಬರುವ ಸಾಧ್ಯತೆ ಇದೆ ಎಂದು ಅಭಿಪ್ರಾಯ ಪಡುತ್ತಾರೆ. ಕೆಲವು ಬಾರಿ ಒತ್ತಡಗಳಿಂದಾಗಿ ಭೂಮಿಯ ಒಳಗಿನ ಶಾಖ ಸುಮಾರು 1000 ಡಿಗ್ರಿ ಸೆಲ್ಸಿಯಸ್ ಗಿಂತಲೂ ಅಧಿಕವಾಗಿರುವುದರಿಂದ ನದಿ ನೀರು ಬಿಸಿಯಾಗುವ ಸಾಧ್ಯತೆ ಅಧಿಕವಾಗಿದೆ ಎಂದು ಅನುಮಾನ ವ್ಯಕ್ತಪಡಿಸುತ್ತಾರೆ. ಅದೇನೇ ಇರಲಿ, 6 ಫೀಟ್ ಆಳವಾಗಿದ್ದು 80 ಫೀಟ್ ಅಗಲದ ಸುಮಾರು 4 ಮೈಲಿಗಳಷ್ಟು ಉದ್ದದ ಈ ನದಿ ಯಾವ ಕಾರಣಕ್ಕಾಗಿ ಬಿಸಿಯಾಗಿ ಕುದಿಯುತ್ತದೆ ಎನ್ನುವ ರಹಸ್ಯ ಈಗಲೂ ವಿಜ್ಞಾನಕ್ಕೆ ಸವಾಲಾಗಿಯೇ ಉಳಿದುಕೊಂಡಿದೆ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಹೊಸತೊಂದು ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳು.